ಪೆಸಿಎಂ ಹಾಗೂ ಡಿಸಿಎಂ ಕೂಗು ಹೆಚ್ಚಾದ ವಿಚಾರಕ್ಕೆ ಸಂಬಂಧಿಸಿದಂತೆ ತುಮಕೂರಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆ ನೀಡಿದರು. ಲೋಕಸಭಾ ಚುನಾವಣೆ ಬರುತ್ತಿರುವುದರಿಂದ ಬಿಜೆಪಿಯವರು ಈ ರೀತಿಯಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ. ನಾವು ನೀಡಿದ 5 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿದ್ದೀವಿ, ಅದನ್ನು ಸಹಿಸಲಾಗದೆ ಹೊಟ್ಟೆ ಕಿಚ್ಚಿಗೆ ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಹೊಟ್ಟೆ ಕಿಚ್ಚಿನ ಆರೋಪ ಹೊರತುಪಡಿಸಿದರೆ ಇದು ಬೇರೆ ಇನ್ನೇನೂ ಅಲ್ಲ. ಪೆಸಿಎಂ ಅಲ್ಲ, ಡಿಸಿಎಂ ಅಲ್ಲ, ಚೆಲುವರಾಯಸ್ವಾಮಿಯೂ ಅಲ್ಲ. ಗ್ಯಾರಂಟಿ ಯೋಜನೆಯಿಂದ ಜನರಲ್ಲಿ ಉಂಟಾದ ಸಂತೋಷದಲ್ಲಿ ಗೊಂದಲ ಉಂಟು ಮಾಡಲು ಈ ರೀತಿಯಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಗುತ್ತಿಗೆದಾರರಲ್ಲೂ ಕಮಿಷನ್ ಪಡೆಯಲು ಏಜೆಂಟ್ ಇದ್ದಾರೆಂಬ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಗುತ್ತಿಗೆದಾರರು ಅರ್ಜಿ ಕೊಡುತ್ತಿದ್ದಾರೆ ಅನ್ನೋದು ಸಹ ನಿರಾಧಾರ ಆರೋಪ. ಈ ಆರೋಪಗಳ ಮೇಲೆ ನ್ಯಾಯಾಂಗದ ಮೊರೆ ಹೋಗಿ ಅಲ್ಲೂ ಕೂಡ ಆರೋಪಗಳನ್ನು ಮಾಡುತ್ತಿರುವವರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡುತ್ತಿದ್ದೇವೆ ಅಂತ ತಿಳಿಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಮಾಜಿ ಸಂಸದ ಮುದ್ದ ಹನುಮೇಗೌಡ ಬರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಅವರು, ಪಕ್ಷಕ್ಕೆ ಯಾರು ಬೇಕಾದರೂ ಬರಬಹುದು, ಹೋಗಬಹುದು, ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿದರು. ಈ ದಿವಸ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹಳ ಸಂತೋಷ ಆಗಿದೆ. ಎಲ್ಲ ಕಾರ್ಯನಿರತ ಪತ್ರಕರ್ತರು ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಶುಭವಾಗಲಿ ಅಂತ ಹೇಳಿ ಹಾರೈಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಡಿಸಿಎಂ ನೋಡ್ರಿ, ಈ ಲೋಕಸಭಾ ಚುನಾವಣೆ ಬರೋದ್ರಿಂದ ಈಗೇನು 5 ಗ್ಯಾರಂಟಿಗಳು ಜನರಿಗೆ ಮುಟ್ಟಿಸಿದ್ದೇವೆ, ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಜನ ವ್ಯಕ್ತ ಏನು ಆಗ್ತಾ ಇದೆ. ಅದನ್ನು ಸಹಿಸಲಾರದೆ ಹೊಟ್ಟೆ ಕಿಚ್ಚಿಗೆ ಈ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದು ಹೊಟ್ಟೆ ಕಿಚ್ಚಿನ ಆರೋಪಗಳು ಹೊರತುಪಡಿಸಿ ಬೇರೆ ಏನೂ ಅಲ್ಲ. ಪೆ ಸಿಎಂ ಅಲ್ಲ, ಪೆ ಡಿಸಿಎಂ ಅಲ್ಲ, ಪೆ ಚೆಲುವರಾಯಸ್ವಾಮಿನೂ ಅಲ್ಲ, ಯಾವುದೂ ಅಲ್ಲ. ಅವ್ರಿಗೇನೆಂದರೆ ಈ ಒಂದು ಜನರ ಗಮನ ಏನಿದೆ, ಈ ಒಂದು ನಮ್ಮ ಗ್ಯಾರಂಟಿಗಳು ಜಾರಿಯಾದ ಹಿನ್ನೆಲೆಯಲ್ಲಿ ಜನ ಏನು ಸಂತೋಷದಿದ್ದಾರೆ, ಅವರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಈ ರೀತಿಯ ಒಂದು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪಗಳು. ಮತ್ತು ಗುತ್ತಿಗೆದಾರರು ಏನು ಅರ್ಜಿ ಕೊಡ್ತಾ ಇದ್ದಾರೆ, ಅಲ್ಲಿ ಪೇಪರಲ್ಲಿ ಬರ್ತಾ ಇದೆ, ಅದು ಇದು ಅಂತಕ್ಕಂಥದ್ದಿದೆ. ಅವೆಲ್ಲ ಆರೋಪ ನಿರಾಧಾರ. ಆ ಆರೋಪಗಳು ಏನು ನಿರಾಧಾರ ಆರೋಪಗಳು ಮಾಡ್ತಾ ಇದ್ದಾರೆ, ಆ ಒಂದು ಆರೋಪಗಳ ಆಧಾರದ ಮೇಲೆ ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿ ಆ ರೀತಿಯ ಆರೋಪಗಳನ್ನು ಮಾಡ್ತಕ್ಕಂಥವ್ರ ಮೇಲೆ ಕಾನೂನಿನ ಕ್ರಮ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಯಾರನ್ನು ಬರೋದು ಬೇಡ ಅಂತ ಹೇಳೋದಿಲ್ಲ, ಹೋಗೋರ್ನ ಇರಪ್ಪ ಅಂತಲೂ ಹೇಳಲ್ಲ. ಏನು ಮಾತುಕತೆ ಇಲ್ಲ, ಪಕ್ಷ ತೀರ್ಮಾನ ಮಾಡುತ್ತೆ. ನಾನು ಸಚಿವನಾಗಿ ತೀರ್ಮಾನ ಮಾಡ್ಲಿಕ್ಕಲ್ಲ. ಯಾರಪ್ಪ ನೀನು ಹೇಳಿದ್ರೆ ಮಾಡೋಣ ಬಿಡ. ಯಾರಿದ್ದಾರೆ ಯಾರಿಲ್ಲ ಅಂತಲ್ಲ, ಇದೆಲ್ಲ ವಿರೋಧ ಪಕ್ಷಗಳ ಹುನ್ನಾರ. ನಮ್ಮ ಜನಪ್ರಿಯತೆಯನ್ನು ಸಹಿಸಲಾರದೆ ಮಾಡ್ತಕ್ಕಂಥ ಹುನ್ನಾರಗಳು, ಇವೆಲ್ಲ ಹೊಟ್ಟೆ ಕಿಚ್ಚಿನ ಆರೋಪಗಳು. ಇದನ್ನ ನಾವು ಸಾರಾಸಕ್ತಾಗಿ ತಿರಸ್ಕಾರ ನಾವು ಮಾಡ್ತೇವೆ. ಅವರು ಪಕ್ಷದಲ್ಲಿ ಇರೋ ವರಿಷ್ಠರನ್ನ ಸಂಪರ್ಕ ಮಾಡಿದ್ರೆ ಮಾಡಿರ್ಬೋದು ಅಥವಾ ಮಾಡದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಯಾರು ನರಸಿಂಹಪ್ಪ ಹೇಳಿದ್ನಲ್ಲ, ನೀವೇ ನಾನು ಯಾರು ಬರೋರು ಯಾರನ್ನು ಬೇಡ ಅಂತಾನು ಹೇಳಲ್ಲ, ಹೋಗೋರ್ನ ಇಲ್ಲಿ ಅಂತಾನು ಹೇಳೋದಿಲ್ಲ.